ನಮಸ್ಕಾರ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ನಿಖಲು ಮಾತೆರ್ಲ ಎಂಚವುಲ್ಲರು. ಕನ್ನಡದ ಮೂಲಕ ತುಳು ಕಲಿಯುವ ಸರಣಿಯ 7ನೇ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ ವಿಡಿಯೋಗಳಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ವಾರಗಳಿಗೆ ತುಳುವಲ್ಲಿ ಹೇಗೆ ಹೇಳುವುದು ಅಂತ ತಿಳ್ಕೊಳ್ಳೋಣ. ಒಂದು ವಾರದಲ್ಲಿ 7 ದಿನಗಳಿವೆ ಅಂತ ಎಲ್ಲರಿಗೂ ಗೊತ್ತಿರುವ ಸಾಮಾನ್ಯವಾದ ವಿಚಾರವೇ. ಆದರೆ ಆ 7 ದಿನಗಳು ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಈ 7 ದಿನಗಳಿಗೆ ತುಳು ಭಾಷೆಯಲ್ಲಿ ಏನಂತ ಹೇಳ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತೇನೆ. ಮೊದಲನೇದಾಗಿ ಭಾನುವಾರ ಅಥವಾ ಆದಿತ್ಯವಾರ, ಇದನ್ನು ತುಳುವಿನಲ್ಲಿ ಐತಾರ ಅಂತ ಹೇಳ್ತಾರೆ. ಭಾನುವಾರ ಅಂದರೆ ತುಳುವಿನಲ್ಲಿ ಐತಾರ. ಹಾಗೆಯೇ ಸೋಮವಾರಕ್ಕೆ ಸೋಮಾರ ಅಂತ ಕರೀತಾರೆ. ಸೋಮವಾರಕ್ಕೆ ತುಳುವಲ್ಲಿ ಸೋಮಾರ ಅಂತ ಕರೀತಾರೆ. ಹಾಗೆ ಮಂಗಳವಾರವನ್ನು ಅಂಗಾರೆ ಅಂತ ಕರೀತಾರೆ. ಮಂಗಳವಾರವನ್ನು ತುಳುವಿನಲ್ಲಿ ಅಂಗಾರೆ ಅಂತ ಕರೀತಾರೆ. ಇಲ್ಲಿ ಒಂದು ವಿಷಯ ಏನಂದರೆ, ತುಳುವಿನ ಅಂಗಾರೆ ಅಂದರೆ ಮಂಗಳವಾರ ಮತ್ತು ಅಂಗಾರಕ ಅಂದರೆ ಮಂಗಳ ಗ್ರಹಕ್ಕೂ ನೇರವಾದ ಭಾಷಾಶಾಸ್ತ್ರ ಮತ್ತು ಸಾಂಸ್ಕೃತಿಕ ಸಂಬಂಧವಿದೆ. ಸಂಸ್ಕೃತದ ಅಂಗಾರಕ ಎಂಬ ಶಬ್ದವೇ ತದ್ಭವ ರೂಪದಲ್ಲಿ ತುಳುವಿನಲ್ಲಿ ಅಂಗಾರೆ ಅಂತ ಆಗಿದೆ, ಆಯಿತಾ? ಬುಧವಾರಕ್ಕೆ ತುಳುವಿನಲ್ಲಿ ಬುಧಾರ ಅಂತ ಕರೀತಾರೆ. ಬುಧವಾರಕ್ಕೆ ತುಳುವಿನಲ್ಲಿ ಬುಧಾರ. ಹಾಗೆಯೇ ಗುರುವಾರಕ್ಕೆ ಗುರುವಾರ ಅಂತಲೇ ಹೇಳೋದು. ಗುರುವಾರಕ್ಕೆ ಗುರುವಾರ ಅಂತಲೇ ಹೇಳೋದು. ಆಮೇಲೆ ಶುಕ್ರವಾರಕ್ಕೆ ಶುಕ್ರಾರ. ಶುಕ್ರವಾರಕ್ಕೆ ಶುಕ್ರಾರ ಅಂತ ಹೇಳ್ತಾರೆ. ಹಾಗೆಯೇ ಶನಿವಾರಕ್ಕೆ ಶನಿಯಾರ. ಶನಿವಾರಕ್ಕೆ ಶನಿಯಾರ ಅಂತ ಹೇಳ್ತಾರೆ. ನೋಡಿದ್ರಲ್ವ ಗೆಳೆಯರೇ, ತುಳುವಿನಲ್ಲಿ ವಾರಗಳ ಹೆಸರುಗಳನ್ನು ಹೇಳುವುದು ಎಷ್ಟು ಸುಲಭ ಅಂತ. ಇದನ್ನು ದಿನ ನೀವು ಅಭ್ಯಾಸ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಿಮಗಾಗಿ ತರ್ತೇನೆ. ಹಾಗೆಯೇ ಗೆಳೆಯರೇ, ನಿಮಗಾಗಿ ಒಂದು ಸಣ್ಣ ಪ್ರಶ್ನೆ ಏನೆಂದರೆ, ನಿಮಗೆಲ್ರಿಗೂ ಮಂಗಳೂರು ಬಜ್ಜಿ ಗೊತ್ತುಂಟಲ್ವಾ? ಅದೇ ಆ ಮಂಗಳೂರು ಬಜ್ಜಿಗೆ ತುಳುವಲ್ಲಿ ಏನಂತ ಹೇಳ್ತಾರೆ? ಮಂಗಳೂರು ಬಜ್ಜಿಗೆ ತುಳುವಲ್ಲಿ ಏನಂತ ಹೇಳ್ತಾರೆ? ನಿಮಗೆ ಗೊತ್ತಿರಬೇಕಲ್ಲ. ಹಾಗಾದರೆ ಬೇಗ ನಿಮ್ಮ ಆನ್ಸರನ್ನು ಕಮೆಂಟ್ ಮಾಡಿ. ಮತ್ತೊಮ್ಮೆ ಸಿಗ್ತೀನಿ. ಬಾಯ್.